teenage ya tumbe ko bad so timde ro bhumi puja ro jora onde da di thedi ro chigore ane me sama da de gudisha khare de MLA ro jora onde gudisha da de sama ani da MLA da di sama MLA fepsol re da famous आता फेस हो दे अने दादा भूमि पूजा के थंदा दे अंजो के दे मंत्री दो दे गुदेंगे दे फेस हो अनि दादा ने माछ अने कोला दादा मा फेस शुगदो दादा दे ने माछ कहां दादा के को कंट्राक्टर कಡೆ ಒಂದು ಪೂಜಾ ಯೂಸ್ ಮಾಡೋ ಕಡೆ केना बतो दे फेदा हां जी फा फेदा सा Fala lá, excuse me. Me, dois. Excuse me. Media. आता ते भूमि पूजा गोचो सो आता पूरा का देश है देखने का नहीं गया उधर गोवा शाओ यार क्यों आता है आता ते भूमि पूजा गोचो सो स्थान दिन मा मंत्री दा को समझ करे दादे पुजारी की दादे शिव शिव दोस्त this susa ko de ti village ni ma go to go rest ta thala man ma lai lai che ha to da me din ga je me pa ke dala na uzu yan le di mara me ni ga uzu uzu yan ki gora le di ya da she Anda dini anzo dhundle ki jagbe sama dan kola che mane dini ma mantri आज चलो ने मंत्री दो जो पैसवा भूमि पूजा से दो ने इस पैसो शिविता भूमि पूजा सासो top machine खाना दा खाना दो से ना दो से के कौन सी सर excuse me का अंदर अंजू ठीक ये शो के मेहमान जो भी यहाँ पे excuse me sir आप थोड़ा पीछे आ जाएंगे हाला हमारे दिन आलो जो रहे क्या Kenya yola
So di mantri di so yere so Tadi yang so, bumi puja de sawah dulu, tadi masam. Tadi masam saja. Mantri de so, kalau cikta de tu se, langga gozu, lega gozu jurwa tadi bumi puja. Lega gozu di Indo beri. Tambo, tem. Ini important itu orang kerja. Guru je master. Tadi yang so temde deshkare. Langga dini pasue gi, gozu gi ani tadi temde dosh. Tadi bumi puja sah kiri dah temde sah tadi ni pace. Tadi ni bah, aman dengan dos. Excuse me. Aman batas. Ini pun cuma malu. Nak lihat sih sir. Menteri dah kau pusat dunia dos. Medigas, vamos tirar.
실론에 레샤는 알아서 미드레서 이게 광고지들이 ಸ್ವಜಪಿವ ಆಡಳಿತ 상황 이어서 ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತರೇ, ಈ ದಿನ ನಮ್ಮ ಹನೂರು ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಿವಿಧ ಯೋಜನೆಗಳ ಅಡಿನಲ್ಲಿ ಶಂಕುಸ್ಥಾಪನೆ ಮತ್ತು ಸಮುದಾಯ ಭವನಗಳ ಉದ್ಘಾಟನಾ ಸಮಾರಂಭವನ್ನು ನಮ್ಮ ಹನೂರು ತಾಲೂಕಿನ ಹೆಚ್ಚಿನ ನಮ್ಮೆಲ್ಲರ ಶಾಸಕರ ಸಾಹೇಬರಾದಂಥ ಶ್ರೀ ನರೇಂದ್ರ ಸಾಹೇಬ್ರವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಈ ದಿನ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಹಾಗೆಯೇ ಉತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಟಿಬೆಟಿಯಲ್ ಕಾಲೋನಿಯಲ್ಲಿ ಈ ದಿನ ನಾವು ಸುಮಾರು 6 ಕೋಟಿ ವೆಚ್ಚದಲ್ಲಿ ನಾವು ರಸ್ತೆಯನ್ನು ಉದ್ಘಾಟಿಸುವ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನಿತರನ್ನ ಕೋರ್ಕೊಂಡಾಗ ಅಂತೇಳಿ ಉದ್ಘಾಟನೆ ಮಾಡಿಕೊಡ್ಬೇಕಂತೇಳಿ ಕೋರ್ಕೊಂಡಾಗ ಸನ್ಮಾನ್ಯ ನಮ್ಮೆಲ್ಲರ ಹೆಚ್ಚಿನ ಶಾಸಕ ಸಾಹೇಬರಾದಂಥ ನರೇಂದ್ರ ಸಾಹೇಬ್ರವರು ಇವತ್ತು ಬಂದು ಈ ಒಂದು ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಯಾಗಿ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ತಾಲೂಕಿನ ಪರವಾಗಿ, ತಾಲೂಕು ಪಂಚಾಯತಿ ಪರವಾಗಿ, ತಾಲೂಕು ಆಡಳಿತ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಕೂಡ ಈ ಒಂದು ಟಿಬೆಟ್ ಕಾಲೋನಿಯ ಸೆಟ್ಲ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಕೂಡ ನಮ್ಮ PWD ಇಲಾಖೆಯಿಂದ AW ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಉತ್ತೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಹಂತದ ಜನಪ್ರತಿನಿಧಿಗಳು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಕೂಡ ಇತರೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ನಾನು ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಟಿಬೆಟ್ ಕಾಲೋನಿಯ ಎಲ್ಲ ನನ್ನ ಸಹೋದರ ಸಹೋದರಿಯರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ತಾಲೂಕಿನ ಪರವಾಗಿ ನಾನು ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮೆಲ್ಲ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಇಲ್ಲಿ ಹಾಜರಿರತಕ್ಕಂಥ ಎಲ್ಲ ಹಂತದ ಚುನಾಯಿತ ಪ್ರತಿನಿಧಿಗಳೆಲ್ಲರಿಗೂ ಕೂಡ ಈ ಸಭೆಗೆ ನಾನು ಸ್ವಾಗತವನ್ನು ಬಯಸಿ ಈ ದಿನದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ನಮ್ಮ ತಾಲೂಕಿನ ನೆಚ್ಚಿನ ಶಾಸಕರ ಸಾಹೇಬರಾದಂಥ ನರೇಂದ್ರ ಸಾಹೇಬ್ರವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಕ್ಷಮಿಸಿ ಈ ಒಂದು ಟಿಬೆಟ್ ಕಾಲೋನಿಯ ಅಡ್ಮಿನಿಸ್ಟ್ರೇಟರ್ ಅವರು ಈ ಒಂದು ಕಾರ್ಯಕ್ರಮ ಮತ್ತು ಈಗ ಉದ್ದೇಶದ ಬಗ್ಗೆ ತಾವು ದಯವಿಟ್ಟು ಈ ಸಭೆಯಲ್ಲಿ ತಮ್ಮ ಅನಿಸಿಕೆ ಮತ್ತು ಇದನ್ನು ಮಾತಾಡಬೇಕಂತ ನಾನು ಕೇಳ್ತೀನಿ. ಪ್ರವಾಸವನ್ನು ಮಾಡಿದ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಸಹ ಸ್ವಾಗತವನ್ನು ಇಲಾಖೆ ವತಿಯಿಂದ ಮತ್ತು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ. ಈಗ ನಮ್ಮದು ಉಡೇರ್ಪಲ್ಲ ಟಿಬೆಟನ್ ಕಾಲೋನಿ ಇದು 1974ನಲ್ಲಿ ಹೊಸ ಸೆಟಲ್ಮೆಂಟ್ ಎಲ್ಲ ಎಸ್ಟಾಬ್ಲಿಷ್ ಆಗಿದ್ದಾರೆ. ಅಲ್ಲಿನಿಂದ ಇದುವರೆಗೆ ನಮ್ಮ ರೋಡ್ಗೆ ಏನೋ ಅಪ್ಗ್ರೇಡ್ ಏನು ಮರಗೆ ಆಗಿಲ್ಲ. ಅದಕ್ಕೆ ಈಗ ನಾವು ಬಂದ ಮೇಲೆ ಇಲ್ಲಿ ರೋಡ್ ಕಂಡೀಷನ್ ಭಾಳ ಕಷ್ಟ ಉಂಟು. ಅದಕ್ಕೆ ನಾವು ಸರ್ಕಾರಕ್ಕೆ ರೋಡ್ಗೆ ಏನೋ ಒಂದು ಸಪೋರ್ಟ್ ಮಾಡಬೇಕು ಅಂತ ನಾವು ಅರ್ಜಿ ಬರೆದಿದ್ದೀನಿ. ಅದು ನಮ್ಮ ತಾಲೂಕು MLA ಸಾಹೇಬರಿಗೆ ಹೋಗಿ ಸರ್ ಒಂದು ರಿಕಮೆಂಡೇಶನ್ ಬೇಕಾಯಿತು ನಮ್ಮ ತಾಲೂಕು MLAನಿಂದ. ಅದು ಹೇಳಿದ ತಕ್ಷಣ ನಮ್ಮ MLA ಸಾಹೇಬರಿಂದ ಒಳ್ಳೆ ಸ್ಟ್ರಾಂಗ್ ಆಗಿ ರಿಕಮೆಂಡೇಶನ್ ಎಲ್ಲ ಕೊಟ್ಟಿದ್ದಾರೆ. ಅದು ಎಲ್ಲ ಪ್ರಪೋಸಲ್ ಎಲ್ಲ ಅಲ್ಲಿ ಸರ್ಕಾರ ಹಾಕ್ಬಿಟ್ಟು ಮತ್ತೆ ಈಗ ಒಂದು 6 ಕೋಟಿ ಈಗ ಹೊಸ ರೋಡ್ಗೆ ಸ್ಯಾಂಕ್ಷನ್ ಆಗಿದ್ದಾರೆ. ಅದಕ್ಕೆ ನಾವು ಟಿಬೆಟನ್ ಸೆಟಲ್ಮೆಂಟ್ ಪರವಾಗಿ ನಮ್ಮ MLA ಸಾಹೇಬರಿಗೆ ತುಂಬ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಮ್ಮ ಸೆಟಲ್ಮೆಂಟ್ ಪರವಾಗಿ ಒಂದು ಸ್ಮಾಲ್ ಮೊಮೆಂಟು ಒಂದು MLA ಸಾಹೇಬರಿಗೆ ಕೊಡಬೇಕು. ಅದು ನಮ್ಮ ಲೋಕಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿದು ಚೇರ್ಮನ್ ಶ್ರೀ ಸನಮ್ ಅವರಿಗೆ ಇದು ಕೊಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.
ಇದು ನಮ್ಮ ಟಿಬೆಟನ್ ಸ್ಟೂಪ ಅಂತ ಇಲ್ಲಿ ಎಲ್ಲ ಕಟ್ ಉಂಟಲ್ಲ ಅದು ಸ್ಟೂಪ. ಅದಕ್ಕೆ ನಾವು ಸ್ಪೆಷಲ್ ನಮ್ಮ ಇದು ಪೂಜೆ ಎಲ್ಲ ಮಾಡಿಸಿ ನಮ್ಮ MLA ಸಾಹೇಬರು ಮುಂದೆ ಒಳ್ಳೆ ಕೆಲಸ ಎಲ್ಲ ಒಳ್ಳೆ ಚೆನ್ನಾಗಿ ನಡೀಬೇಕು ಅಂತ ನಾವು ಪೂಜೆ ಮಾಡಿಸಿ ನಾವು ಇದು ಮೊಮೆಂಟ್ ಕೊಡ್ತಾ ಇದ್ದೀನಿ. ಮತ್ತು ನಾವು ಡಿಪಾರ್ಟ್ಮೆಂಟ್ ಇಂಜಿನಿಯರ್ ನಮ್ಮ AEE ಮತ್ತು ನಮ್ಮ AE ಎಲ್ಲ ಭಾಳ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಅದು ಎಸ್ಟಿಮೇಷನ್ ಪ್ರಿಪೇರ್ ಮಾಡೋಕ್ಕೆ ಮತ್ತು ಅದು ಎಸ್ಟಿಮೇಷನ್ ಅಲ್ಲಿ ಸರ್ಕಾರ ಹೋಗಿ ಇನ್ನೂ ಪುನಃ ರೀಎಸ್ಟಿಮೇಷನ್ ಮಾಡಿಸಿ ತಗೊಬರಬೇಕು ಅಂತ ಹೇಳಿ ಇನ್ನೂ ಪುನಃ ವಾಪಸ್ ಬಂದಿದ್ದಾರೆ. ಅದು ಬಗ್ಗೆ ಎಲ್ಲ ನಮ್ಮ ಇಂಜಿನಿಯರಿಂಗ್ ಡಿವಿಷನ್ ನಮ್ಮ AEE ಸಾಹೇಬರು ಮತ್ತು AE ಎಲ್ಲ ಭಾಳ ಒಳ್ಳೆ ಸಪೋರ್ಟ್ ಕೊಟ್ಬಿಟ್ಟು ಈಗ ಫೈನಲ್ ನಾವು ಇಲ್ಲಿ 6 ಕೋಟಿ ಸ್ಯಾಂಕ್ಷನ್ ಆಗಿದ್ದಾರೆ. ಅದಕ್ಕೆ ನಮ್ಮ ಸೆಟ್ಲ್ಮೆಂಟ್ ಪರವಾಗಿ ತುಂಬ ಧನ್ಯವಾದ ಅಂತ ನಾವು ಒಂದು ಮೆಮೆಂಟೋ ಕೊಡಬೇಕು ಅಂತ ನಮ್ಮ ಶ್ರೀ ಲಬ್ಸಾಂಗ್ ಕುಂಕಾ ಅವರಿಗೆ ಇದು ಮೆಮೆಂಟೋ ಇದು ಮಾಡಿ ಇದು ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್. ಮತ್ತು ನಮ್ಮ ಈ ಸಾಹೇಬರು ಭಾಳ ಸಪೋರ್ಟ್ ಮಾಡಿದ್ದಾರೆ. ಅವರು ಇಲ್ಲಿ ಸುಮಾರು ಸತಿ ಇಲ್ಲಿ ಬಂದ್ಬಿಟ್ಟು ಎಲ್ಲ ಅಳತೆ ತಗೊಂಡು ಮತ್ತು ರೀಎಸ್ಟಿಮೇಷನ್ ಎಲ್ಲ ಪ್ರಿಪೇರ್ ಮಾಡಿ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಶ್ರೀ ನರ್ಬೂಜ್ ರಿಂಗ್ ಅವ್ರಿಗೆ ಇದು ನಮ್ಮ ಬೌದ್ಧದ ಸ್ಟೇಜು ಆಫರ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಇಲ್ಲಿ MLA ಸಾಹೇಬರ ಜೊತೆಲಿ ನಮ್ಮ EO ಬಂದಿದ್ದಾರೆ. ಅದಕ್ಕೆ ನಮ್ಮ ಸೆಟಲ್ಮೆಂಟ್ ಪರವಾಗಿ ನಮ್ಮ ಶ್ರೀಮತಿ ಚಿದಂಬರಮ್ಮ ಅವರಿಗೆ ಇದು ಮೊಮೆಂಟೋ ಇದು ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಧನ್ಯವಾದ ಸರ್. ಅದೆಲ್ಲವೂ ಕೂಡ ಅಂಬೇಡ್ಕರ್ ಭವನ ಮತ್ತು ಜಗಜೀವನ್ ರಾಮ್ ಭವನ ಉದ್ಘಾಟನೆಯನ್ನು ಮಾಡಿ ಈ ದಿವಸ ಇಲ್ಲಿ ನಮ್ಮ ಟಿಬೆಟನ್ ಕಾಲೋನಿನಲ್ಲಿ ನಮ್ಮ ಟಿಬೆಟನ್ ಸೆಟ್ಲ್ಮೆಂಟ್ ಆಫೀಸರ್ ಅವರ ಸಮ್ಮುಖದಲ್ಲಿ ಇವತ್ತು ನಾವು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ EO, AEE, ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ನಮ್ಮ JE ಮತ್ತು ಈ ಸುತ್ತಮುತ್ತರ ಗ್ರಾಮದ ಜೊತೆ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಈ ಸೆಟ್ಲ್ಮೆಂಟ್ ಪ್ರದೇಶದಲ್ಲಿ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ರಸ್ತೆಯನ್ನು ಮಾಡ್ತಾಯಿದ್ದೀವಿ, ಉದ್ಘಾಟನೆಯನ್ನು ಮಾಡಿದ್ವಿ, ಗುದ್ದು ಪೂಜೆಯನ್ನು ಮಾಡಿದ್ವಿ. ಈಗ ಸ್ವಲ್ಪ ದಿವಸದಲ್ಲಿ ಒಂದು 4-5 ತಿಂಗಳಿಂದ 6 ತಿಂಗಳಿಂದ ಆವಾಗ ಒಂದು 5 ಕೋಟಿ ರೂಪಾಯಿಗೆ ರಸ್ತೆ ಆಗಿತ್ತು. ಅದನ್ನು ಕೂಡ ಗುದ್ದು ಪೂಜೆ ಮಾಡಿಕೊಟ್ಟು ಅದು ತಾವೆಲ್ಲ ಬರುವಾಗ ನೋಡ್ತೀವಿ ರಸ್ತೆ ಎಲ್ಲ ಚೆನ್ನಾಗಿ ರಸ್ತೆಯನ್ನು ಮಾಡಿದ್ರು. ಅದು ಯಡಿಯೂರಪ್ಪನವ್ರು ಇದ್ದಾಗ ಕೊಟ್ಟಿದ್ದಂಥ ಗ್ರಾಂಟ್ ಅದು. ಮತ್ತು ಈಗ ಒಂದು 4-5 ತಿಂಗಳಿಂದ ಬಂದು ನಾನು ಇನ್ನೂ ಸ್ವಲ್ಪ ವಿಲೇಜ್ ಹುಡ್ಕಾಡಿದೆ, ತಮ್ಮ ಲೆಟರ್ ಬೇಕು ಕೊಡಿ ಅಂತೇಳಿ ಸೆಟಲ್ಮೆಂಟ್ ಆಫೀಸರ್ ಹತ್ರ ಬಂದಾಗ ನಾನು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು PWD ಮಂತ್ರಿಗಳಿಗೆ ಲೆಟರ್ ಕೊಟ್ಟಿದ್ದೆ. ಅದರ ಪ್ರಕಾರ 2 ರಸ್ತೆಗೆ 3 ಕೋಟಿ 6 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಈ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವಿವತ್ತು ಈ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಗುದ್ದಿ ಪೂಜೆಯನ್ನು ಮಾಡಿದ್ದೇವೆ. ಟಿಬೆಟಿಯನ್ಸು ನಮ್ಮಲ್ಲಿ ಬಂದು ಸುಮಾರು 30-40 ವರ್ಷಗಳು ಆಯಿತು. ಯಾವುದೇ ಒಂದು ಗಲಾಟೆ ಇಲ್ಲ, ಗದ್ದಲ ಇಲ್ಲ.
ಅವ್ರಿಗೇನು ಪ್ರದೇಶಗಳನ್ನು ನಾವು ಕೊಟ್ಟಿದ್ದೀವಿ ಉಳುಮೆ ಮಾಡೋದಕ್ಕೆ, ವ್ಯವಸಾಯ ಮಾಡೋದಕ್ಕೆ, ಅವರು ಬಿತ್ತನೆ ಟೈಮಲ್ಲಿ ಬರ್ತಾರೆ, ಇಲ್ಲಿ ಬಂದು ಎಲ್ಲ ಉಳ್ಗೆಲ್ಸ ಮಾಡಿ ಬಿತ್ತನೆ ಮಾಡಿ ತದನಂತರ ಯಾರು ಒಬ್ಬರಲ್ಲಿ ನೋಡ್ಕೊಳ್ಳೋದು ಬಿಟ್ಟು ಅವ್ರು ಬೇರೆ ಬೇರೆ ಕಡೆ ವ್ಯಾಪಾರಕ್ಕೆ ಹೋಗ್ತಾರೆ. ನಮ್ಮ ಇಂಡಿಯಾ ಒಂದೇ ಅಲ್ಲ, ಬೇರೆ ಬೇರೆ ದೇಶಗಳಿಗೂ ಕೂಡ ಅವರು ವ್ಯಾಪಾರದ ಉದ್ದೇಶದಿಂದ ಹೋಗ್ತಕ್ಕಂಥದ್ದೆಲ್ಲ ಮಾಡ್ತಾರೆ. ಚೆನ್ನಾಗಿ ಕಷ್ಟಪಟ್ಟು ದುಡಿತಾರೆ. ನಿಜವಾಗ್ಲೂ ನಮಗೆ ಮುಸ್ಕಿನ ಜೋಳ ಬೆಳೆಯೋದು ಮಾಡೋದು ಹಿಂದಿನ ದಿನಗಳಲ್ಲಿ ಅಷ್ಟು ಚೆನ್ನಾಗಿ ಗೊತ್ತಿರಲಿಲ್ಲ, ವ್ಯವಸಾಯ ಗೊತ್ತಿರಲಿಲ್ಲ ನಮಗೆ. ಇವ್ರು ಬಂದ ಮೇಲೆ ನಾವು ಮುಸ್ಕಿನ ಜೋಳ ಬೆಳೀತಕ್ಕಂಥದ್ದು ಕಲ್ತಂಥದ್ದು ಈ ಭಾಗದಲ್ಲಿ, ಮತ್ತು ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಮತ್ತು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಇವಾಗ ಅತ್ಯಧಿಕವಾಗಿ ನಾವು ಮುಸ್ಕಿನ ಜೋಳನ ಬೆಳೀತಾ ಇದ್ವಿ. ಮತ್ತು ಇವರೆಲ್ಲರೂ ಕೂಡ ಸೌಹಾರ್ದಯುತ ವಾತಾವರಣದಲ್ಲಿ ಇರ್ತಕ್ಕಂಥವ್ರು. ಯಾರದೇ ಬೇರೆ ಜನಗಳ ಜೊತೆ ಗಲಾಟೆ ಮಾಡ್ಕೊಳ್ಳೋದಾಗಲಿ, ಇಲ್ಲ ಅವರವರೇ ಗಲಾಟೆ ಮಾಡೋದಾಗಲಿ, ಏನು ಅವ್ರು ಸಣ್ಣ ಪುಟ್ಟ ಮನಸ್ಸಪ್ಪುಗಳು ಅವ್ರವ್ರು ಇದ್ದರೆ ಅವ್ರದ್ದೇ ಒಂದು ಕಮಿಟಿ ಇದೆ, ಆಫ್ಸರ್ ಇದ್ದಾರೆ, ಅವ್ರ ಮುಖಾಂತರ ಎಲ್ಲವೂ ಕೂಡ ಅವರು ಬಗೆಹರಿಸ್ಕೊಳ್ತಕ್ಕಂಥದ್ದು. ಜೊತೆಗೆ ಈ ಕಮ್ಯುನಿಟಿ ಆಫೀಸರ್ಸ್ ಏನಿದ್ದಾರೆ ಅವರು ಅವರ ಜನಾಂಗದ ಒಳಿತಿಗೋಸ್ಕರ, ಅವರ ಮೂಲಭೂತ ಸೌಕರ್ಯಕ್ಕೋಸ್ಕರ ಹಲವಾರು ಬಂದು ನನ್ನ ಬಾರಿ ಭೇಟಿ ಮಾಡಿ ಅವ್ರಿಗೆ ಏನಾದರೂ ಕಷ್ಟ ಸುಖ ಇದ್ರೆ ಹೇಳ್ಕೊಳ್ತಕ್ಕಂಥದ್ದು, ಹೆಲ್ಪ್ ತಗೊಳ್ತಕ್ಕಂಥದ್ದು ಮಾಡ್ತಾರೆ. ಹಾಗಾಗಿ ಇವತ್ತೇನು ನಾವು ಅವ್ರಿಗೆ ಈ ರಸ್ತೆಗೆ ಬುದ್ಧಿ ಪೂಜೆ ಮಾಡಿಕೊಟ್ಟಿದ್ದೀವಿ ಆಗಲಿ. ಮತ್ತು ಅವ್ರಿಗೂ ಕೂಡ ಇವರೆಲ್ಲರೂ ಕೂಡ ಎಲ್ಲ ಥರದ ಸಪೋರ್ಟ್ ಕೂಡ ಕೊಡ್ತಾರೆ. ಕೊಟ್ಟು ಅದು ನಿಂತ್ಗಡೆ ಆದಷ್ಟು ಬೇಗ ಈ ಕಾಮಗಾರಿಗಳು ಮುಗಿದು ಈ ಭಾಗದ ಟಿಬೆಟನ್ ಕಾಲೋನಿಯಲ್ಲಿ ವಾಸ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗಲಿ ಅಂತ ಹೇಳ್ತಾ, ಇಲ್ಲಿ ಬಂದಿರತಕ್ಕಂಥವ್ರೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸಿ, ಮಾಧ್ಯಮದ ಮಿತ್ರರು ಮತ್ತು ಎಲ್ಲ ಅಧಿಕಾರಿ ವರ್ಗದವರೆಲ್ಲರೂ ಕೂಡ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸಮಾರಂಭದಲ್ಲಿ ಅತಿಥಿ ಭಾಷಣ ಮಾಡಿದಂಥ ಸನ್ಮಾನ್ಯ ಶಾಸಕರಿಗೆ ಧನ್ಯವಾದಗಳು. ಸನ್ಮಾನ್ಯ ಶಾಸಕರು ಸಾಹೇಬರಿಗೆ ಗುತ್ತಿಗೆದಾರರಾದ ಅಮೃತೇಶ್ ಅವರಿಂದ ನಾನು ಇವೆಲ್ಲ ಎಲ್ಲ ಮಾಡ್ಕೊಳ್ಳೋದೆ ಫಸ್ಟ್ ಟೈಮ್ ಹೊರಗಡೆ ಬರಲ್ಲ ಅಂತ ನಮ್ಮ ಲೋಕಲ್ ಕಾಂಟ್ರಾಕ್ಟರ್ಸ್ ಬೇಡ ಗುತ್ತಿಗೆದಾರರಿಂದ ಸೆಟ್ಲ್ಮೆಂಟ್ ಆಡಳಿತಾಧಿಕಾರಿಗಳಿಗೆ ಸನ್ಮಾನ. ಇವರು ಅಲ್ಲಿಂದ ಪರಿಚಯ ಯಾವಂದ ಪ್ರಾಬ್ಲಮ್ ಇಲ್ಲಿ ಬೇರೆ ಪ್ರಾಬ್ಲಮ್. ಲಾಸ್ಟ್ ಟೈಮ್ ನಟರಾಜ್ ಅವ್ರು ಮಾಡಿದಾಗ ಲೇಟ್ ಇದ್ರ ಕೊಟ್ಲಿಲ್ಲ. ಲಾಸ್ಟ್ ಟೈಮು ದುಡ್ಡು ಕೊಟ್ಬಿಟ್ಟು ಅವ್ರು ರೋಡ್ ಮಾಡಕ್ಕೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ತಗೊಂಡು ಗ್ರಾವಲ್ಲ. ಸನ್ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗುತ್ತಿಗೆದಾರರಿಂದ ಸನ್ಮಾನ. ಮಾಡ್ರಿ AW ಅವರಿಗೆ ಸನ್ಮಾನ. ಆ ಸಮಾರಂಭದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಪುಟ್ಟೂರ ನಾಯಕರು ಈ ಭಾಗದ ಸ್ಥಳೀಕ ಮುಖಂಡರಿಗೆ ಶ್ರೀ ವೇಲೂರವರಿಗೆ ಹಾಗೂ ಶ್ರೀ ಜಗದೀಶ್ ರವರಿಗೂ ಸನ್ಮಾನ. ಸಿದ್ದರಾಜ್ ಅವರಿಗೂ ಮಾಲಾರ್ಪಣೆ. ಚೇತನ್ ಅವ್ರಿಗೂ ಮಾಲಾರ್ಪಣೆ. ಆಮೇಲೆ VS ದೊಡ್ಡಿಯ ಮುಖಂಡರಾದಂಥ ಶ್ರೀ ಅಶ್ವಥ್ರವ್ರಿಗೂ ಮಾಲಾರ್ಪಣೆ. ಆಮೇಲೆ ಶ್ರೀ ಸತೀಶ್ ರವರಿಗೂ ಮಾಲಾರ್ಪಣೆ. ಆಮೇಲೆ TG ಪಳ್ಳಿಯ ಮುಖಂಡರಾದಂಥ ಶ್ರೀ ಲಿಂಗಯ್ಯ ಅವ್ರಿಗೂ ಮಾಲಾರ್ಪಣೆ. ಮಾಡಿಲ್ಲ ನಾವು ಇನ್ನೊಂದು 10 ವರ್ಷ ತಲೆ ಬೆಳಗಾದ್ಮೇಲೆ ಆಮೇಲೆ ಪತ್ರಕರ್ತ ಅಧ್ಯಕ್ಷರಾದ ಶ್ರೀ ಮಾದೇಶ್ ಅವರಿಗೂ ಮಾಲಾರ್ಪಣೆ.
ಆಗಮಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ಈಗ ಬೇರೆ ಯಾವ್ದು ರೋಡ್ ಮಾಡಿದ್ರಿ ಅದೆಲ್ಲ ಮನೆ ಕೊಟ್ಟಲ್ಲ ತರಲಿಲ್ಲ ಅಂತ ಬಂಡಾಳ ಚೆಲ್ಲೋದು ಏನಾಯ್ತಪ್ಪ 3 ಕಾಲ ಆಯ್ತು 3 ಕಾಲ ಅದು ಆಗಿದೆ. ಸರಿ ಇವರು ಯಾರೆಲ್ಲ ಮುಗಿಸ್ಕೊಂಡ್ರೆ ಯಾರು ಎಷ್ಟು ಜನ Kızıl gelsin, yalnız gelsin. Kola çöymem ben. Ya ana ya. ಬೇಕು ನಿಂಗೆ ಬೇಕಾದಾಗ Adamın rengi çeşiyor, ne dürtüyor, falan bir duyuyor. Nasıl dönüyor? Koranzo saca dinleyeceğin.